ವೀಕ್ಷಕರೇ, ಇದು ನಮ್ಮ ಟಿ ಅರ್ಪಿಸುವ ನಮ್ಮ ಸೋದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೋದಿಸಿ ಕಾರ್ಯಕ್ರಮದಲ್ಲಿ ನೀವು ವೀಕ್ಷಿಸಬೇಕಾದ ವಿಶಿಷ್ಟವಾದ ಅಡುಗೆಯನ್ನು ಟೈಮ್ ಮಾಡ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಗೀತಾ ಮ್ಯಾಮ್ ಇದ್ದಾರೆ. ಅವ್ರೇನು ಸ್ಪೆಷಲ್ ಅಡುಗೆ ಬರ್ತಾರೆ, ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರು ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಏನು ಸ್ಪೆಷಲ್ ಇವತ್ತು ಅಡುಗೆ? ಸ್ಪೆಷಲ್ ಅಂತ ಹೇಳಿದರೆ ಹಳೆ ಡಿಶ್. ಹಳೆ ಡಿಶ್ 2 ಬ್ರೇಕ್ಫಾಸ್ಟ್ ಡಿಶಸ್ ಮಾಡ್ತಾ ಇದ್ದೀನಿ. ಹಳೆ ಡಿಶ್ ಹೌದು. ಅದನ್ನು ಇಲ್ಲಿ ಎಲ್ಲ ಹೇಳಲಿಕ್ಕಿಲ್ವಾ ಅಥವಾ ಹೇಳ್ಬೋದು. ಹೇಳ್ಬೋದು. ಯಾವ್ದು ಫಸ್ಟಿಗೆ? ಒಂದು ತಾಳಿಪಿಟ್ಟ. ತಾಳಿಪತ್ತ. ಓಕೆ, ತಾಳಿಪಿಟ್ಟು. ತಾಳಿಪಿಟ್ಟ. ಓಕೆ, ಇನ್ನೊಂದು ಬಿಳಿ ಹೋಳಿಗೆ ಅಂತ. ಬಿಳಿ ಹೋಳಿಗೆನಾ? ಬಿಳಿ ಹೋಳಿಗೆ ಅಂತ ಹೇಳಿದ್ರೆ ಸ್ವೀಟ್ ಇರುತ್ತೆ? ಸ್ವೀಟ್ ಇಲ್ಲ. ಸ್ವೀಟ್ ಇಲ್ಲ. ಅದು ನಾನು ಬಿಳಿ ಅಂತ ಅಂದ್ಕೊಳ್ಳುವಾಗಲೇ ಸ್ವೀಟ್ ಇರಲಿಕ್ಕೆ ಆದರೆ ಅದು ಪ್ಲೇನ್ ಆಗಿ. ಓಕೆ, ಸ್ವೀಟ್ ಇಲ್ಲದ ಹೋಳಿಗೆ, ಬಿಳಿ ಹೋಳಿಗೆ ಮತ್ತು ಇನ್ನೊಂದು ತಾಳಿಪಿಟ್ಟ. ಓಕೆ, ಎರಡನ್ನು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ, ಅಡುಗೆ ಮನೆ ಬಂದೈತಲ್ಲ. ಈಗ ಫಸ್ಟಿಗೆ ನೀವು ಯಾವುದು ಹೋಳಿಗೆ ಮಾಡ್ತೀರಾ ಅಥವಾ ತಾಳಿಪಿಟ್ಟು ಮಾಡ್ತೀರಾ? ಓಕೆ, ತಾಳಿಪಿಟ್ಟಿಗೆ ಫಸ್ಟಿಗೆ ಏನು ತಗೊಂಡು? ಫಸ್ಟ್ ನಾವು ಹಿಟ್ಟು ಕಲಿಸ್ಕೊಳ್ಬೇಕು. ಅಂದರೆ ಅಕ್ಕಿ ಹಿಟ್ಟು? ಹಾಕಿ ಅಕ್ಕಿ ಹಿಟ್ಟು. ಹಾಂ, ತಾಳಿಪಿಟ್ಟಿಗೆ ನಾವು ಮೈನಾಗಿ ಅಕ್ಕಿ ಹಿಟ್ಟು. ರಾಗಿ ಹಿಟ್ಟಲ್ಲಿ ಮಾಡ್ಬೋದು. ರಾಗಿ ಹಿಟ್ಟಲ್ಲಿ ಮಾಡ್ಬೋದಾ? ಓಕೆ, ಮೊದಲೇ ಈಗ ಅಕ್ಕಿ ಹಿಟ್ಟು. ಮೊದಲು ನಾವು ಇದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳುವ. ಇದಕ್ಕೆ ನೀರುಳ್ಳಿ ಸಣ್ಣದಾಗಿ ಹೆಚ್ಕೊಳ್ಬೇಕು. ಒಂದು ನೀರುಳ್ಳಿಯನ್ನು ಚಿಕ್ಕ ಚಿಕ್ಕ ಚಿಕ್ಕದಾಗಿ. ಹೌದು. ಮತ್ತು ಮೆಣಸಿನ್ಕಾಯಿ ನಮಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ನೋಡ್ಕೊಂಡು ಹಾಕಬೇಕು. ತಾಳಿಪಿಟ್ಟು ಖಾರ ಇರುತ್ತಾ? ಹಾಂ, ಖಾರ. ಅಂದರೆ ಇದು ಹೇಗೆ ರೊಟ್ಟಿ ಥರ ಬರುತ್ತಾ? ರೊಟ್ಟಿ, ಎಣ್ಣೆ ರೊಟ್ಟಿ ಅಂತ ಹೇಳಿ. ಎಣ್ಣೆ ರೊಟ್ಟಿ. ಅದು ಅಂದರೆ ಇದು ಮಂಗಳೂರು ಸೈಡ ಹೇಗೆ? ಯಾವ ಸೈಡ್? ಇದು ಎಲ್ಲ ಸೈಡಲ್ಲೂ ಮಾಡ್ತಾರೆ. ಇದು ಕೊತ್ತಂಬರಿ ಅಲ್ಲ? ಕರಿಬೇವು ಸೊಪ್ಪು. ಇದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕೆಲ್ಲ. ಮತ್ತು ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಬೇಕು ಸ್ವಲ್ಪ. ಇದೇನು ಪರಿಮಳಕ್ಕೆ ಹೇಗೆ? ಹಾಂ, ಪರಿಮಳಕ್ಕೆ. ಮತ್ತು ಇದೆಲ್ಲ ತುಂಬ ಒಳ್ಳೆಯದಲ್ಲ, ನ್ಯೂಟ್ರಿಷಿಯಸ್ ಅಲ್ವಾ, ಹಾಗೆ ಮಕ್ಕಳೆಲ್ಲ ತಿಂತಾರೆ ಅಂಥೇಳಿ ಹಾಕ್ಬೋದು. ಮತ್ತು ಸ್ವಲ್ಪ ಕ್ಯಾರೆಟ್ ಮತ್ತು ಸಬ್ಬಸಿಗೆ ಸೊಪ್ಪು ಇಲ್ಲದೇ ಮಾಡ್ಬೋದು. ಇದ್ರೆ ಒಂಚೂರು ಕಲರ್ಫುಲ್ ಇರಲಿ ಅಂತ ಹೇಳಿ ಹಾಕಿ. ಮತ್ತು ವೆಜ್ ತರಕಾರಿ ಸ್ವಲ್ಪ ಜಾಸ್ತಿ ಇದ್ದರೆ ಅವರಿಗೆ ಕೂಡ ಸ್ವಲ್ಪ ಒಳ್ಳೆಯದಾಗ್ತದಲ್ಲ? ಹೌದು, ತರಕಾರಿ ತಿನ್ನುವ ರೀತಿಯಲ್ಲಿ. ಮತ್ತು ಇದು 1 ಕಪ್ ಹಿಟ್ಟು ತಗೊಳ್ತಾ ಇದ್ದೀನಿ ನಾನು. 1 ಕಪ್ ಹಿಟ್ಟಿಗೆ 1 ಸ್ಪೂನ್ ಉಪ್ಪು ಬೇಕಾಗುತ್ತೆ. ಅಂದರೆ ಖಾರ ಇದೆ ಅಲ್ಲ, ಹಾಗಾಗಿ. ಈಗ ನಾವು ಅಕ್ಕಿ ಹಿಟ್ಟು ಹಾಕೊಳ್ಳುವ. ನಾವು ಈ ತಾಳಿಪಿಟ್ಟಿಗೆ ಅಕ್ಕಿ ಹಿಟ್ಟೇ ಆಗಬೇಕಲ್ಲ? ಅಕ್ಕಿಯನ್ನು ಕಡಿದು ಆ ಥರ ಮಾಡಿ? ಅಲ್ಲ, ಹೀಗೆ ಪೌಡರ್. ಈಗ ಇದಕ್ಕೆ ನೀರು ಬೇಕು ಸ್ವಲ್ಪ. ಮೆಜರ್ಮೆಂಟ್ ಎಲ್ಲ ಹಾಕೋದಾ ನೀರು? ಮೆಷರ್ಮೆಂಟ್ ಹಾಕ್ಬೋದು. ಒಂದು ಅರ್ಧದಷ್ಟು ನೀರು ತಗೊಳತ್ತಿದ್ದು. 1 ಕಪ್ ಅಕ್ಕಿ ಹಿಟ್ಟಾದರೆ ಅರ್ಧ ಕಪ್ವರೆಗೆ ನೀರು ತಗೊಳ್ತದೆ. ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಬೇಕಲ್ಲ? ಹೌದು. ಅಂದರೆ ಇದು ಈಗ ಈ ಚಪಾತಿ ಹಿಟ್ಟಿಗೆಲ್ಲ ಬಳಸ್ತಲ್ಲ? ಅದೇ ಥರ. ನನ್ನ ಪ್ರಕಾರ ಇದು ಸ್ಪೂನಲ್ಲಿ ನೀವು ಬಿಟ್ಟು ಕರೆಕ್ಟ್ ಬರುತ್ತಾ? ಮತ್ತೆ ಕೈಯಲ್ಲಿ ಕಲಿಸ್ಕೊಳ್ಬೇಕಾಗತ್ತೆ, ಸರಿ ಮಿಕ್ಸ್ ಆಗಬೇಕಲ್ವಾ? ಹೌದು. ಈಗ ನೀರಿನ ಅಂದಾಜಿಗೋಸ್ಕರ ಈಗ ಸ್ಪೂನಲ್ಲಿ ಕಲಿಸ್ತಾ ಇರೋದು. ಮತ್ತು ಇದು ಹೆಚ್ಚು ಗಟ್ಟಿ ಇರಬಾರ್ದು ಹಿಟ್ಟು, ಸ್ವಲ್ಪ ತಟ್ಟಲಿಕ್ಕೆ ಈಸಿ ಆಗುವಾಗಿರ್ಬೇಕು. ಅಲ್ಲ ಅಷ್ಟಲ್ಲ, ನಾವು ಚಪಾತಿ ಹಿಟ್ಟು ಮಾಡ್ತೀವಲ್ಲ ಅದಕ್ಕೆ ಇದ್ರೆ ಸಾಕಾಗುತ್ತೆ. ಕ್ಯಾರೆಟ್ ಹಾಕಿಬೇಕಲ್ಲ, ಕಲರ್. ಹೌದು, ಟ್ರೈ ಕಲರ್ ಬಂದಿದೆ. ಬಿಳಿ ಹಸಿರು. ಮತ್ತು ಇದು ಹಿಟ್ಟು ಕಲಸಿ ಆದಮೇಲೆ ಉಂಟಲ್ಲ, ನಾವು ಡೈರೆಕ್ಟ್ ಕಾವಲಿ ಮೇಲೆ ತಟ್ಟಬಹುದು, ಇಲ್ಲಾಂದರೆ ಬಾಳೆ ಎಲೆ ಯೂಸ್ ಮಾಡ್ಬೋದು. ತಟ್ಟಿ ಅದರ ಮೇಲೆ ಹಾಕ್ಬೋದು. ಬಾಳೆ ಎಲೆಗೆ ಆಯಿಲ್ ಹಾಕಿ ಆ ಥರನೂ. ಹೌದು. ಹಾಗಾದರೆ ನಾವು ಏನು ತವಾ ಬಿಸಿ ತವ ಇಟ್ಬೋದು. ಇನ್ನೊಂದು ಚೂರು ಬೇಕಾಗ್ಬೋದು ನೋಡ್ರ. ಇಲ್ಲ, ಸರಿ ಇದೆ, ಸಾಕು. ಬೇಕಿದೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ಈಗ ತವಾ ಬಿಸಿಲ್ಲ? ಹೌದು. ಓಕೆ, ಈಗ ಕಾವಲಿ ಕಾಯ್ತಾ ಇದೆ ಅಲ್ಲ, ನಾವು ಸ್ವಲ್ಪ ಇದಕ್ಕೆ ಇದು ಸಿಲಿಕಾನ್ ಶೀಟ್ ಅಂತ ಹೇಳಿ ಹೋಳಿಗೆ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇದು ಕಾವಲಿ ಮೇಲೆ ಹಾಕಿದ್ರೂ ಏನಾಗೋದಿಲ್ಲ. ನೀವು ಆವಾಗಲೇ ಹೇಳಿದ್ರಿ ಬಾಳೆ ಎಲೆ ಮಾಡ್ಬೋದು. ಬಾಳೆ ಎಲೆ ಇಲ್ದಿದ್ರೆ ಇದು ಅಲ್ಲಿ ಸೈಡಲ್ಲ ಬಾಳೆ ಎಲೆ, ಸಿಟಿ ಸೈಡಲ್ಲಿ ಈ ಥರ ಬಾಳೆ ಎಲೆ ಸಿಗದೆ ಅಂತ ಬರುತ್ತೆ. ಇದು ಕೈಯಲ್ಲೇ ತಟ್ಕೊಳ್ಬೇಕಾಗತ್ತೆ.
ತೆಳ್ಳಗೆ ಬೇಕಾದಷ್ಟು ಮಾಡ್ಕೊಳ್ಬೋದು. ಹೌದು. ನಾವೀಗ ಕ್ಯಾರೆಟ್ ಹಾಕಿರೋದ್ರಿಂದ ಕಾಯಿ ತುರಿ ಬೇಕಂತ ಇಲ್ಲ, ಕಾಯಿ ತುರಿ ಹಾಕ್ಬೋದು. ಇದು ನಾವು ಕಾಯಿ ತುರಿನೂ ಹಾಕಿ ಕ್ಯಾರೆಟ್ ಹಾಕಿದರೆ ಸ್ವಲ್ಪ ಸ್ವೀಟ್ ಆಗ್ತದೆ, ಅದಕ್ಕೆ ಅದನ್ನು ಅವಾಯ್ಡ್ ಮಾಡ್ಬೋದು. ಆ್ಯಕ್ಚುಲಿ ಕಾಯಿ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಕಾಯಿ ಹಾಕಿದರೆ ಟೇಸ್ಟ್ ವೈಸ್. ನಮ್ಮ ಕಡೆಲ್ಲ ಕಾಯಿ ರೊಟ್ಟಿ ಅಂತ ಮಾಡ್ತಾರೆ, ಅದಕ್ಕೇನು ಪದಾರ್ಥ ಏನು ಬೇಕಂತಿಲ್ಲ, ಕಾಯಿಯಲ್ಲೇ ಹಾಕಿ ಆಗಿ ಟೇಸ್ಟ್ ಕೂಡ ಹಾಗೆ ಗಮ್ಮತ್ತಿರುತ್ತೆ. ಇಲ್ಲಿ ಕಾಯಿಯ ಬದಲು ಕ್ಯಾರೆಟ್ ಹಾಕಿದೆ. ಈಗ ತವ ಕಾದಿರ್ಬೋದು, ನಾವಿದು ರೊಟ್ಟಿ ಅದಕ್ಕೆ ಹಾಕೊಳ್ಳೋಣ. ಓಕೆ, ಹಾಲಿನ ಮೊದಲು ಹಾಕಿಲ್ಲ, ಆಯಿಲ್ ಬೇಕಂತಿಲ್ಲ, ಮತ್ತೆ ಹಾಕೊಳ್ಳೋಣ. ಸ್ವಲ್ಪ ಬಿಟ್ಟರೆ ಅದು ಕಾವಲಿಗೆ ಸ್ಟಿಕ್ ಆಗುತ್ತಲ್ಲ, ಆಮೇಲೆ ಪೇಪರ್ ತೆಕ್ಕೊಳ್ಬೋದು. ಪೇಪರ್ ಕೂಡ ಏನು ಆಗಲ್ಲ ಅಂತ ಹೇಳಿದ್ವಿ, ಹಾಗಾಗಿ ಸ್ವಲ್ಪ ಬಿಸಿ ಆದರೂ ಕೂಡ ತೊಂದರೆ ಇಲ್ಲಲ್ಲ. ಮೀಡಿಯಂ ಫ್ಲೇಮಲ್ಲಾದರೆ ಚೆನ್ನಾಗಿ ಕಾಯುತ್ತೆ. ಎಷ್ಟು ತೆಳುವಾಗಿದೆ, ಹೌದು, ಚೆನ್ನಾಗಿದೆ. ಇದು ಬೇಗ ಕೂಡ ಆಗ್ತದೆ ನೋಡಿ, ಬೇಗ ಆಗುತ್ತೆ. ಚಪಾತಿಗಿಂತ ಬೇಗ ಆಗುತ್ತೆ, ಎಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡ್ರೆ. ಕೆಲವೆಲ್ಲ ಈ ರೊಟ್ಟಿ ಮಾಡ್ತಾರೆ ನೋಡಿ, ಉತ್ತರ ಕನ್ನಡ, ಹೌದೌದು, ಸ್ವಲ್ಪ ಕಷ್ಟ ಇರುತ್ತೆ ಅಂತ ಕಾಣುತ್ತೆ. ಇದು ಸ್ವಲ್ಪ ಬೇಗ ಆಗುತ್ತೆ ಅಂತ ಅನ್ನಿಸ್ತಾ ಉಂಟು. ಕೈಯಲ್ಲಿ ಮಾಡಿ ಏನು ತಟ್ಟಿದಿಂದ ಗೊತ್ತಾಗಲ್ಲ, ಹೌದು, ಅಷ್ಟು ಚೆನ್ನಾಗಿ ತಟ್ಟಿದ್ದೀರ. ಇದು ಆಯಿಲ್ ಹಾಕದೆ ನೀವು ಈ ಥರ ಮಾಡ್ತಿದ್ದೀರ ಅಂತಲ್ಲ? ಆಯಿಲ್ ಹಾಕಿದ್ದೀನಿ, ತಟ್ಟವಾಗಿ ಹಾಕಿದ್ದೀನಿ, ಕಾವಲಿಗೆ ಹಾಕಿ ಆಯಿಲ್ ಹಾಕಿನೂ ಮಾಡ್ಬೋದು. ಆಯಿಲ್ ಹಾಕಿದ್ರೆ ಕೂಡ ಚೆನ್ನಾಗಿ ಬರುತ್ತಲ್ಲ, ಎದ್ದು ಬರುತ್ತೆ. ಹೌದು, ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಕಷ್ಟ ಇಲ್ಲ. ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ, ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ತೆಳುವಾದಕ್ಕಿಂತ ರೋಸ್ಟ್ ಆಗಿ ಚೆನ್ನಾಗಿರುತ್ತೆ. ಅಷ್ಟು ರೋಸ್ಟ್ ಬೇಡ ಅಂತ, ಸಾಫ್ಟ್ ಬೇಕಂದರೆ ಬೇಗ ತೆಕ್ಕೊಳ್ಬೋದು. ತೆಗಿಯೋಣ ಈಗ. ಈಗ ಇನ್ನೊಂದು ಹಾಕ್ತಿರಲ್ಲ, ಸ್ವಲ್ಪ ಹೊತ್ತಿರಲಿ ಮತ್ತೆ ತೆಗಿಯೋಣ. ಇದೆಲ್ಲ ಈ ನಾವು ಹೊರಗಡೆ ಎಲ್ಲ ಏನು ಟೂರು ಈ ಥರ ಹೋಗುವಾಗ ರೆಡಿ ಮಾಡ್ಕೊಂಡು ಹೋಗ್ಬೋದು ಅಂತಲ್ಲ, ಈ ಥರ ತಗೊಂಡು ಹೋಗ್ಬೋದು. ಬೆಳಿಗ್ಗೆ ಒಂದು ಟಿಫಿನಲ್ಲಿ ಫುಲ್ಲು ಮಾಡ್ಕೊಂಡು ಹೋದರೆ, ಹತ್ತು ಮಾಡ್ಕೊಂಡು ಹೋದರೆ ಇಡೀ ದಿವಸಕ್ಕೆ ಸಾಕಾಗ್ಬೋದು. ಇದು 2 ತಿನ್ನೋದ್ಲೇ ಹೊಟ್ಟೆ ಫುಲ್ ಆಗುತ್ತೆ. ಹೌದು, ಅದೇ ಇದಕ್ಕೆ ಅದೇ ಹೇಳಿದಾಗೆ ಏನು ಚಟ್ನಿ ಎಲ್ಲ ಆಪ್ಷನಲ್ ಅಲ್ಲ? ಆಪ್ಷನಲ್. ಇದರಲ್ಲೇ ಎಲ್ಲ ಇದೆ, ಚಟ್ನಿದು ಇಂಗ್ರೀಡಿಯೆಂಟ್ಸ್ ಎಲ್ಲ ಇದರೊಳಗೆ ಬರುತ್ತೆ. ತೆಂಗಿನಕಾಯಿ ಒಂದಿಲ್ಲ ಅಷ್ಟೇ, ಅಷ್ಟೆಲ್ಲ ಆಲ್ಮೋಸ್ಟ್ ಇರುತ್ತೆ. ಡೈಲಿ ಚಪಾತಿ ಈ ಥರ ತಗೊಳೋದಕ್ಕಿಂತ ಹಿಂಗೆ ಮಾಡ್ಕೊಂಡು ಇದೆಲ್ಲ ಅಕ್ಕಿದಲ್ವಾ, ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಇದು 2 ಸೈಡ್ ಕೂಡ ಕಾದಿದೆ, ಚೆನ್ನಾಗಿ ಕಾದಿದೆಲ್ಲ, ಆಲ್ಮೋಸ್ಟ್ ರೆಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ ಹೇಳಿದರೆ, ತೆಳುವಾಗಿ ಮಾಡಿದ್ರು. ಆಫ್ ಮಾಡೋದಲ್ಲ ಇದು, ಮಾಡ್ಬೋದು. ಈಗ ಸರ್ವ್ ಮಾಡೋ ಟೈಮಲ್ಲ. ಹೌದು, ನೀವು ಇದಕ್ಕೆ ಚಟ್ನಿ ಮಾಡಿ ಬಂದಿದ್ದೀನಿ. ಇದಕ್ಕೆ ಹೆಚ್ಚಾಗಿ ಕಾಯಿ ಚಟ್ನಿ ಒಳ್ಳೆ ಸೂಟ್ ಆಗುತ್ತೆ. ಹೌದು, ಅಕ್ಕಿ ಹಿಟ್ಟಿಂದಲ್ಲ, ತಾಳಿಪಿಟ್ಟು. ತಾಳಿ ಹಿಟ್ಟಲ್ಲ. ಓಕೆ, ಚೆನ್ನಾಗಿ ಬಂದಿದೆ ಅಂತ ಕಾಣುತ್ತೆ ನೋಡುವಾಗಲೇ. ತೆಳುವಾಗಿ, ಇಷ್ಟು ತೆಳುವಾಗಿ ನಾರ್ಮಲಾಗಿ ನಾವು ಈಗ ತಿನ್ನುವಾಗ ದಪ್ಪ ದಪ್ಪ ಇರ್ಬೋದು, ಕೈಯಲ್ಲಿ ತಟ್ಟುವಾಗ. ಇದು ಕೈಯಲ್ಲಿ ತಟ್ಟಿದ್ದೇನೆ ಗೊತ್ತಾಗಲ್ಲ, ಚೆನ್ನಾಗಿ ತೆಳುವಾಗಿ ಬಂದಿದೆ. ಜೊತೆಗೆ ನೀವು ಕಾಯಿ ಚಟ್ನಿ ಕೊಡ್ತೀರಲ್ಲ, ಗಟ್ಟಿ ಚಟ್ನಿ. ಓಕೆ, ಹಾಗಾದರೆ ಟೇಸ್ಟ್ ನೋಡೋದಾಗಿದ್ರೆ ಓಕೆ, ಗೀತಾ ಮ್ಯಾಮ್ ಸಾಕಾಗಿರುವಂತಹ ತಾಳಿ ಪಿಟ್ ಅಂತೂ ರೆಡಿ ಮಾಡಿಕೊಡಿದ್ರೆ, ಜೊತೆಗೆ ಗಟ್ಟಿ ಚಟ್ನಿ ಕೂಡ ಹೋಗಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಥಾಲಿ ಪೀಟ್ ತಯಾರಿಸುವ ವಿಧಾನ: ಮೊದಲಿಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕ್ಯಾರೆಟ್ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಅಕ್ಕಿ ಹಿಟ್ಟು, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ ನಾದಿಕೊಳ್ಳಿ. ನಂತರ ತೆಳುವಾಗಿ ತಟ್ಟಿ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಥಾಲಿ ಪೀಟ್ ಕಾಯಿ ಚಟ್ನಿಯೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.